ಆಗಸ್ಟ್ 5ರಂದು ಮಗನ 35ನೇ ವರ್ಷದ ಜನ್ಮದಿನ ಆಚರಿಸುವ ಖುಷಿಯಲ್ಲಿದ್ದ ತಾಯಿ ಭವಾನಿ ರೇವಣ್ಣ ಹಾಗೂ ಇತರ ಕುಟುಂಬದವರಿಗೆ ದೊಡ್ಡ ಶಾಕ್ ಆಗಿದೆ. ಕಳೆದ 1 ವರ್ಷದಿಂದ ಮಗ ಜೈಲಿನಿಂದ ಬಿಡುಗಡೆಯಾಗಲಿ ಎಂದು ಭವಾನಿ ರೇವಣ್ಣ ಹಾಗೂ HD ರೇವಣ್ಣ ಸುತ್ತದೇ ಇರುವ ದೇವಸ್ಥಾನಗಳಿಲ್ಲ, ಸುತ್ತದೇ ಇರುವ ಮಠಗಳಿಲ್ಲ, ಭೇಟಿಯಾಗದಂತೆ ಇರುವಂತಹ ಸ್ವಾಮಿಗಳಿಲ್ಲ, ಮಾಡಿದ ಎಲ್ಲ ಪೂಜೆಗಳು ವಿಫಲವಾಗಿ ಹೋಗಿವೆ. ಇದೆಲ್ಲದರ ನಡುವೆಯೂ ಭವಾನಿ ರೇವಣ್ಣಗೆ ಅತಿ ದೊಡ್ಡ ಶಾಕ್ ಎನ್ನುವಂತೆ ಶನಿವಾರ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ಒಂಚೂರು ಕನಿಕ ತೋರಿಸದೆ ಜೀವಾವಧಿ ಶಿಕ್ಷೆ ಕೂಡ ನೀಡಿಬಿಟ್ಟಿದೆ. ಅದರಲ್ಲಂತೂ ಹಲವು ಸೆಕ್ಷನ್ಗಳಲ್ಲೂ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ. ಕಳೆದ 14 ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಎಲ್ಲಿಯೂ ಮಾತನಾಡದೇ ಇದ್ದ ಭವಾನಿ ರೇವಣ್ಣ ಶನಿವಾರ ಕೋರ್ಟ್ನಲ್ಲಿ ಮಗನಿಗೆ ಕಡಿಮೆ ಪ್ರಮಾಣದ ಶಿಕ್ಷೆ ಆಗಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನದಿಂದ ಅವರು ಟಿವಿ ಮುಂದೆ ಕೂತಿದ್ದರು. ಆದರೆ ಇಡೀ ಕುಟುಂಬಕ್ಕೆ ಆಘಾತ ಎನ್ನುವಂತೆ ಕೋರ್ಟ್ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿಯೇ ಬಿಟ್ಟಿತ್ತು. ಕಡಿಮೆ ಶಿಕ್ಷೆ ಪ್ರಮಾಣದ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ ಕುಟುಂಬಕ್ಕೆ ಭಾರೀ ಆಘಾತವಾಗಿದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ಚರ್ಚೆ ನಡೆಸಲು ಭವಾನಿ ರೇವಣ್ಣ ಈಗ ತೀರ್ಮಾನ ನಡೆಸಿದ್ದಾರೆ. ಸ್ನೇಹಿತರೆ, ಭವಾನಿ ರೇವಣ್ಣ ಅಂತಿಂತ ಹೆಣ್ಣಲ್ಲ. ಅವರ ಕತೆ ಕೇಳಿದರೆ ನಿಜಕ್ಕೂ ನೀವು ಕೂಡ ಸುಸ್ತಾಗಿ ಹೋಗ್ತೀರಾ. ಎಲ್ಲ ಸಕ್ಕತ್ ಡ್ಯಾಮೇಜ್ ಆಗ್ಬಿಟ್ಟೈತೆ ಅತ್ಲಾಗೆ. ಎಲ್ಲಿ ನುಗ್ಗಿಸ್ತೀಯ ಮಂದಿಗೆ ಮಧ್ಯದಲ್ಲಿ ತಗದು ಸುಟ್ಟಾಕ್ರೆ ಗಾಡಿ ಬೇವರ್ಸಿಂದ ಇಲ್ಲೆಲ್ಲ ಹೋಗಿದೆ. ಈಗ ಹೆಂಗೆ ಗಾಡಿ ಡ್ಯಾಮೇಜ್ ಕೊಡ್ತೀಯ? 50 ಲಕ್ಷ ರಿಪೇರಿ ಮಾಡ್ಸಕ್ಕೆ ಬಂದು ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡಕ್ ಬನ್ನಿ. ನಿಮ್ಮಲ್ಲಿ ಎಷ್ಟು ಜನ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪತ್ತಿಗೆ ಸವಾಲು ಸಿನಿಮಾ ನೋಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ. ನೋಡಿದವರಿಗೆ ಭವಾನಿ ರೇವಣ್ಣ ಆ ಚಿತ್ರದ ನಾಯಕಿ ಮಂಜುಳಾ ಯಾವ ತರ ಬಡವರ ಮೇಲೆ, ನಿರ್ಗತಿಗಳ ಮೇಲೆ ತನ್ನ ದರ್ಪವನ್ನ ತೋರಿಸುತ್ತಿದ್ದಳೋ ಅದೇ ರೀತಿ ಭವಾನಿ ರೇವಣ್ಣ ಕೂಡ ತಮ್ಮ ದುಡ್ಡಿನ ಹಾಗೂ ಶ್ರೀಮಂತಿಕೆಯ ಹಾಗೂ ರಾಜಕೀಯ ಬಲವನ್ನ ಬಡವರ ಮೇಲೆ ತೋರಿಸುತ್ತಿದ್ದು ಕರ್ನಾಟಕದ ಪ್ರತಿಯೊಬ್ಬ ಗಂಡಾಗಲಿ ಹೆಣ್ಣಾಗಲಿ ಆ ವಿಡಿಯೋ ಮೂಲಕ ನೋಡಿ ಆಗಲೇ ಅವರ ಕ್ಯಾರೆಕ್ಟರ್ ಎಂತದ್ದು ಅಂತ ಗೊತ್ತಾಗಿ ಹೋಗಿದೆ. ಅಂದು ಭವಾನಿ ರೇವಣ್ಣ ಪ್ರಯಾಣಿಸುತ್ತಿದ್ದ KA03 NK 5 ನಂಬರಿನ ಕಾರಿಗೆ ಸಾಲಿಗ್ರಾಮದ ಬಳಿ ಬೈಕ್ ಸವಾರನೊಬ್ಬ ಡಿಕ್ಕಿ ಹೊಡೆದಿದ್ದಾನೆ. ಈ ವೇಳೆ ಬೈಕ್ ಸವಾರ ವಿರುದ್ಧ ಭವಾನಿ ರೇವಣ್ಣ ಗರಂ ಆಗಿದ್ದಾರೆ. ಬೋರ್ಡು ಗಿರ್ಡು ಇಲ್ಲ, ಸಖತ್ ಡ್ಯಾಮೇಜ್ ಆಗಿದೆ, ಎಲ್ಲಿಗೆ ನುಗ್ಗಿಸ್ತೀಯಾ ಮಧ್ಯದಲ್ಲಿ, ತೆಗೆದು ಸುಟ್ಟಾಕ್ರೋ ಈ ಗಾಡಿನ ಅಂತ ಕೆಟ್ಟದಾಗಿ ಬೈದಿದ್ದಾರೆ. ಎಷ್ಟು ಡ್ಯಾಮೇಜ್ ಆಗಿದೆ, ಹೆಂಗೆ ರೆಡಿ ಮಾಡಿಸೋದು, ಎಲ್ಲ ಹೋಗಿದೆ ಅಂತ ಭವಾನಿ ರೇವಣ್ಣ ಕಿಡಿಕಾರಿದ್ದರು. ಅಕ್ಕ ಗಾಡಿ ತೆಗೀರಿ ಹೋಗೋಣ ಅಂತ ಸ್ಥಳದಲ್ಲಿ ಇದ್ದವರು ಯಾರೋ ಹೇಳಿದ್ದಾರೆ. ಅದಕ್ಕೆ ಗಾಡಿ ತಗೊಂಡು ಏನ್ ಮಾಡೋಣ, ಕೊಡ್ತೀಯಾ 50 ಲಕ್ಷ ರೂಪಾಯಿ ರಿಪೇರಿ ಮಾಡ್ಸಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಂತವರು ದುಡ್ಡು ಕೊಡುವ ಹಾಗಿದ್ದರೆ ನ್ಯಾಯ ಮಾತನಾಡಬೇಕು ಬನ್ನಿ ಅಂತ ಬೈದಿದ್ದಾರೆ. ಏನ್ ಅರ್ಜೆಂಟ್ ಇತ್ತು, ಏನ್ ದೇಶ ಮುಳುಗಿ ಹೋಗಿತ್ತಾ, ಯಾವನೋ ಇವನು ಅಂತ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ರು. ಸಾಯಂಗಿದ್ರೆ ನೀನು ಸಾಯಬೇಕಿತ್ತು, ಬಸ್ ಕೆಳಗೆ ಬಂದು ನನ್ನ ಕಾರೇ ನಿನ್ಗೆ ಬೇಕಿತ್ತಾ, ಡ್ಯಾಮೇಜ್ ಮಾಡಬೇಕಿತ್ತ ಅಂತ ಬೈದಿದ್ದಾರೆ. 1.5 ಕೋಟಿ ರೂಪಾಯಿ ಡ್ಯಾಮೇಜ್ ಯಾವನ್ ಕೊಟ್ಟವನು ಅಂತ ರಸ್ತೆಗಿಳಿದು ಬೈಕ್ ಸವಾರನನ್ನ ಭವಾನಿ ತರಾಟೆಗೆ ತೆಗೆದುಕೊಂಡಿದ್ರು. ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗ ನೋಡಿಯೇ ನೋಡಿದ್ದಾನೆ. ಹೌದು, ಇಷ್ಟೊಂದು ಅಹಂಕಾರ ಇರುವ ಈ ಭವಾನಿಯ ಬ್ಯಾಕ್ ಗ್ರೌಂಡ್ ಏನು ಅಂತ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಭವಾನಿ ಹುಟ್ಟ ಶ್ರೀಮಂತರ, ಭವಾನಿ ಓದಿದ್ದೇನು, ಭವಾನಿ ರೇವಣ್ಣ ಮದುವೆಯಾಗಿದ್ದು ಹೇಗೆ, ಕುಮಾರಸ್ವಾಮಿ ಕುಟುಂಬಕ್ಕೂ ರೇವಣ್ಣನ ಕುಟುಂಬಕ್ಕೂ ಆಗಾಗ ಜಗಳ ಆಗೋಕೆ ಕಾರಣ ಯಾರು, ತನ್ನ ಸ್ವಂತ ಮಕ್ಕಳನ್ನು ಹಾಳು ಮಾಡಿದ್ದು ಈ ಭವಾನಿ ಅಂತ ಅಕ್ಕಪಕ್ಕದ ಜನ ಕೂಡ ಹೇಳುತ್ತಾರೆ. ಸ್ನೇಹಿತರೆ, ಭವಾನಿ ರೇವಣ್ಣ ಜನಿಸಿದ್ದು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಹಳ್ಳಿಯಲ್ಲಿ. ಇವರ ತಂದೆ ಶಿವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಆಪ್ತ ಸ್ನೇಹಿತ. ಶಿವಣ್ಣ ಮಾತ್ರ ಯಾವತ್ತೂ ರಾಜಕೀಯಕ್ಕೆ ಎಂಟ್ರಿ ಕೊಡಲೇ ಇಲ್ಲ. ಏನೇ ಇದ್ದರೂ ಊರಿನಲ್ಲಿ ಅವರ ಜಮೀನನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸುತ್ತಿದ್ದರು. ಹಾಗೆಯೇ ತಮ್ಮ ಮಗಳಾದ ಭವಾನಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸಿದ್ದರು. ಭವಾನಿ ಕೂಡ KR ನಗರದಿಂದ ತಮ್ಮ ಡಿಗ್ರಿಯನ್ನ ಮುಗಿಸಿದ್ದರು. ಅದು 80ರ ದಶಕ. HD ದೇವೇಗೌಡ ಆಗ ನೀರಾವರಿ ಹಾಗೂ ಲೋಕೋಪಯೋಗಿ ಸಚಿವರಾಗಿ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಕೆಲಸವನ್ನ ಮಾಡುತ್ತಿದ್ದರು. ಅವರ ದೊಡ್ಡ ಮಗ ರೇವಣ್ಣ ಕಷ್ಟಪಟ್ಟು 10ನೇ ತರಗತಿಯನ್ನ ಓದಿಕೊಂಡಿದ್ದ. ಆದರೆ ಅವರಿಗೆ ಮುಂದೆ ಓದಲು ಆಗಲೇ ಇಲ್ಲ. ಯಾಕಂದ್ರೆ ಅವರ ತಲೆಗೆ ವಿದ್ಯಾಭ್ಯಾಸ ಹೋಗಲೇ ಇಲ್ಲ. ಕೊನೆಗೆ ದೇವೇಗೌಡರೇ ಸರ್ಕಾರದ ವತಿಯಿಂದ ತಮ್ಮ ಮಗನಿಗೆ ಕೆಲವೊಂದು ಕಾಂಟ್ರಾಕ್ಟ್ ಗಳನ್ನ ಕೊಡಿಸಲು ಪ್ರಾರಂಭಿಸಿದರು. ಅವುಗಳನ್ನು ಕೂಡ ರೇವಣ್ಣ ಸರಿಯಾಗಿ ಮಾಡುತ್ತಿರಲಿಲ್ಲ. ಗೌಡರಿಗೆ ರೇವಣ್ಣನ ದೊಡ್ಡ ಚಿಂತೆಯಾಗಿ ಹೋಗಿತ್ತು. ಸರಿಯಾಗಿ ಓದು ಬರಹ ಕೂಡ ರೇವಣ್ಣನಿಗೆ ಗೊತ್ತಿರಲಿಲ್ಲ. ಮುಂದೆ ಇಂಥವರನ್ನ ರಾಜಕೀಯಕ್ಕೆ ಹೇಗೆ ತರಬೇಕೆಂದು
ಅವರ ದೊಡ್ಡ ಚಿಂತೆಯಾಗಿತ್ತು. ತಮ್ಮ ಮಗನಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಅರಿತಿದ್ದರು. ಆದರೆ ರಾಜಕೀಯಕ್ಕೆ ಬರಲು ಕೂಡ ಬುದ್ಧಿವಂತಿಕೆ ಬೇಕು. ಇದೇ ಕಾರಣ ಅವರು ತಮ್ಮ ಮಗನಿಗಾಗಿ ಒಬ್ಬ ಒಳ್ಳೆಯ ಸುಂದರ ಹಾಗೂ ವಿದ್ಯಾವಂತೆ ಹುಡುಗಿಯನ್ನೇ ಹುಡುಕುತ್ತಿದ್ದರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ಸಾಲಿಗ್ರಾಮದ ತಮ್ಮ ಸ್ನೇಹಿತನ ಮಗಳಾದ ಭವಾನಿ. ಹೀಗೆ 1985ರಲ್ಲಿ ಭವಾನಿ ಹಾಗೂ ರೇವಣ್ಣರ ಮದುವೆ ಆಗುತ್ತದೆ. 1988ರಲ್ಲಿ ಸೂರಜ್ ಹುಟ್ಟಿದರೆ 1990ರಲ್ಲಿ ಈಗ ಅತಿ ಕುಖ್ಯಾತಿಯಾಗಿರುವ ಪ್ರಜ್ವಲ್ ಜನಿಸುತ್ತಾರೆ. ಭವಾನಿ ರೇವಣ್ಣರಿಗೆ ಮೊದಲಿನಿಂದಲೂ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಅವರಿಗೆ ರಾಜಕೀಯದ ಬ್ಯಾಕ್ಗ್ರೌಂಡ್ ಇಲ್ಲವಾದರೂ ಕೂಡ ತಮ್ಮ ಮಾವ ದೇವೇಗೌಡರ ಗತ್ತನ್ನ ಕಂಡು ತಾವು ಕೂಡ ರಾಜಕೀಯಕ್ಕೆ ಧುಮುಕಬೇಕೆಂದು ಮೊದಲಿನಿಂದಲೇ ಪ್ಲಾನ್ ಮಾಡಿಕೊಂಡೇ ಬಂದಿದ್ದರು. ಆ ಸಮಯದಲ್ಲಿ ದೇವೇಗೌಡ ಕುಟುಂಬ ಹೊಳೆನರಸೀಪುರ ತಾಲೂಕಿನ ಪಡವಲ ಹಿಪ್ಪೆಯಲ್ಲಿ ವಾಸವಾಗಿತ್ತು. ಆದರೆ ಆ ಸಮಯದಲ್ಲಿ ಭವಾನಿ ರೇವಣ್ಣರಿಗೆ ರಾಜಕೀಯ ಎಂಟ್ರಿ ಮಾಡಲು ಅವಕಾಶ ಸಿಗಲೇ ಇಲ್ಲ. ಆದರೆ 1994ರಲ್ಲಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದ್ದಂತಹ ರೇವಣ್ಣ ಮೊಟ್ಟ ಮೊದಲ ಬಾರಿಗೆ ತಮ್ಮ ತಂದೆಯ ಆಜ್ಞೆ ಮೇರೆಗೆ ಹೊಳೆನರಸೀಪುರದಿಂದ ಚುನಾವಣೆಗೆ ಇಳಿಯುತ್ತಾರೆ. ಈ ಸಂದರ್ಭದಲ್ಲಿ ಭವಾನಿ ಕೂಡ ಗಂಡನಿಗೆ ಸಾಥ್ ಕೊಟ್ಟು ತಾನು ಹೇಳುವ ಹಾಗೆ ಕೇಳಬೇಕೆಂದು ತಾಕೀತು ಮಾಡಿ ಭವಾನಿ ಹೊಳೆನರಸೀಪುರ ಸುತ್ತಾಡಿ ಅವರ ಚಾಣಾಕ್ಷತೆಯಿಂದಲೇ ಹಾಗೂ ಗೌಡರ ಬೆಂಬಲದಿಂದಲೇ ಮೊದಲ ಎಲೆಕ್ಷನ್ ನಲ್ಲಿ ರೇವಣ್ಣ ಹೊಳೆನರಸೀಪುರದಿಂದ ಆರಿಸಿ ಬರುತ್ತಾರೆ. ಆದರೆ ಮುಂದೆ 1999ರಲ್ಲಿ ಹೊಳೆನರಸೀಪುರದಲ್ಲಿ ರೇವಣ್ಣ ಸೋಲನ್ನಪ್ಪುತ್ತಾರೆ. ಇದೇ ಕಾರಣ ಭವಾನಿ ರೇವಣ್ಣ ಆ ಕ್ಷೇತ್ರದಲ್ಲಿ ಹಾಗೂ ಜಿಲ್ಲೆ ತುಂಬಾ ಸುತ್ತಾಡಲು ಪ್ರಾರಂಭಿಸುತ್ತಾರೆ. ಹೀಗೆ ಅವರಿಗೆ ಹಾಸನ ಹಾಗೂ ಹೊಳೆನರಸೀಪುರ ಜಿಲ್ಲೆ ಪರಿಚಯ ಆಗಲು ಪ್ರಾರಂಭಿಸುತ್ತದೆ. ಎಲ್ಲಿ ಏನಿದೆ ಅಂತ ಎಲ್ಲವನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ. ಹೀಗಾದರೂ ಮಾಡಿ 2004ರಲ್ಲಿ ಚುನಾವಣೆಯಲ್ಲಿ ತಾವು ಕೂಡ ರಾಜಕೀಯಕ್ಕೆ ಧುಮುಕಬೇಕೆಂದು ಮಾವನಲ್ಲಿ ಬೇಡಿಕೊಳ್ಳುತ್ತಾರೆ. ಇದೇ ಕಾರಣ ತಮ್ಮ ಹುಟ್ಟೂರಾದ KR ನಗರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹಳ್ಳಿ ಬೀದಿ ಸುತ್ತಲು ಪ್ರಾರಂಭಿಸುತ್ತಾರೆ. ಆದರೆ ಪಕ್ಷದಲ್ಲಿ ಒತ್ತಡಕ್ಕೋಸ್ಕರ HD ದೇವೇಗೌಡ ತಮ್ಮ ಸೊಸೆಗೆ ಟಿಕೆಟ್ ಅನ್ನ ಕೊಡಲು ನಿರಾಕರಿಸುತ್ತಾರೆ. ಇದು ನಿಜಕ್ಕೂ ಭವಾನಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತದೆ ಹಾಗೂ ತಮ್ಮ ಕನಸು ನುಚ್ಚು ನೂರಾಯಿತು ಎಂದು ಅಂದುಕೊಳ್ಳುತ್ತಾರೆ. ಇಲ್ಲೇ ನೋಡಿ, ಕುಮಾರಸ್ವಾಮಿ ಕುಟುಂಬಕ್ಕೂ ಹಾಗೂ ರೇವಣ್ಣ ಕುಟುಂಬಕ್ಕೂ ಒಂದು ರೀತಿಯ ಕೋಲ್ಡ್ ವಾರ್ ಪ್ರಾರಂಭವಾಗಿದ್ದು, ಅವರ ಪ್ರಕಾರ ಅವರ ಟಿಕೆಟ್ ಮಿಸ್ ಆಗಲು ಕಾರಣ ಅನಿತಾ ಕುಮಾರಸ್ವಾಮಿ ಎಂದು ಅಂದುಕೊಂಡಿದ್ದರು. ಇವತ್ತು ಕುಮಾರಸ್ವಾಮಿ ಕುಟುಂಬ ಹಾಗೂ ರೇವಣ್ಣ ಕುಟುಂಬಕ್ಕೆ ಏನಾದರೂ ವೈಮನಸ್ಸು ಇದೆ ಅಂದ್ರೆ ಅದು ಭವಾನಿ ರೇವಣ್ಣರೇ ಅಂತ ಸ್ಥಳೀಯರು ಹೇಳುತ್ತಾರೆ. ಹೀಗೆ ರಾಜಕೀಯದಲ್ಲಿ 2 ಬಾರಿ 3 ಬಾರಿ ಟಿಕೆಟ್ ಸಿಗದೆ ಬೇಜಾರಾಗಿದ್ದ ಭವಾನಿಗೆ ಕಂಡವರ ಮೇಲೆ ತಮ್ಮ ಅಹಂಕಾರ ದರ್ಪವನ್ನು ತೋರಿಸಲು ಪ್ರಾರಂಭಿಸಿದ್ದರು. ಈ ದರ್ಪದಿಂದಲೇ ಒಂದಿಲ್ಲ ಒಂದು ದಿವಸ ರಾಜಕೀಯಕ್ಕೆ ಧುಮುಕುತ್ತೇನೆ ಅಂತ ಅವರ ಭಾವನೆಯಾಗಿತ್ತು. ಕೊನೆಗೆ 2019ರಲ್ಲಿ ಹಾಸನ ಲೋಕಸಭಾ ಚುನಾವಣೆ ಟಿಕೆಟ್ಗಾಗಿ ಪೈಪೋಟಿಯನ್ನು ಕೂಡ ನಡೆಸಿದ್ದರು. ಸೊಸೆಯನ್ನ ಸಮಾಧಾನ ಮಾಡಲು ದೇವೇಗೌಡರು ತಮ್ಮ ಸೀಟನ್ನ ಭವಾನಿಯ ಮಗನಾದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಡುತ್ತಾರೆ. ಇದರಿಂದ ಭವಾನಿ ಸ್ವಲ್ಪ ತಣ್ಣಗಾಗುತ್ತಾರೆ. ಆದ್ರೆ 2023ರಲ್ಲಿ ಅಸೆಂಬ್ಲಿ ಚುನಾವಣೆ ಬಂದಾಗ ಹಾಸನದಿಂದ ತಮಗೆ ಟಿಕೆಟ್ ಕೊಡಬೇಕೆಂದು ಪಟ್ಟು ಹಿಡಿದಿದ್ದರು. ಆದ್ರೆ ಕುಮಾರಸ್ವಾಮಿ ಹಾಗೋ ಹೀಗೆ ಮಾಡಿ ತಮ್ಮ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಿಸಿದ್ರು. ಇದು ನಿಜಕ್ಕೂ ಭವಾನಿಗೆ ಕೆರಳಿಸಿತ್ತು. ಈಗಲೂ ಕೂಡ ಭವಾನಿ ರಾಜಕೀಯಕ್ಕೆ ಧುಮುಕಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೊಂದಿರುವ ಭವಾನಿ ರೇವಣ್ಣ ನಿಜ ಹೇಳಬೇಕೆಂದ್ರೆ HD ರೇವಣ್ಣಗಿಂತಲೇ ಅವರೇ ಶ್ರೀಮಂತರಾಗಿದ್ದಾರೆ. ಅದು ಹೇಗೆ ಅಂತ ಬಲ್ಲವರೇ ಬಲ್ಲರು. ಭವಾನಿ ರೇವಣ್ಣ ಬಳಿ ಸರಿಸುಮಾರು 38 ಕೋಟಿ 36 ಲಕ್ಷ ರೂಪಾಯಿ ಆಸ್ತಿ ಇದ್ದರೆ ಅವರ ಗಂಡ HD ರೇವಣ್ಣ ಬಳಿ ಕೇವಲ 33 ಕೋಟಿ ಆಸ್ತಿ ಇದೆ. ಅಷ್ಟೇ ಅಲ್ಲ, ಭವಾನಿ ರೇವಣ್ಣ ಬಳಿ 3 ಕೆಜಿ ಚಿನ್ನ, 46 ಕೆಜಿ ಅಂದ್ರೆ ಅರ್ಧ ಕ್ವಿಂಟಲ್ ಬೆಳ್ಳಿ ಹಾಗೂ ಹಲವಾರು ವಜ್ರ ವೈಡೂರ್ಯಗಳು ಕೂಡ ಇದೆ ಎಂದು ಗೊತ್ತಾಗಿದೆ. ಅವರ ಬಳಿ ಕೋಟಿಗಟ್ಟಲೆ ಬಾಳುವ ಹಲವಾರು ಕಾರುಗಳು ಕೂಡ ಇವೆ. ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳುವ ಪ್ರಕಾರ ಪ್ರತಿ ರಾತ್ರಿ ಭವಾನಿ ರೇವಣ್ಣರಿಗೆ 2-3 ಪೆಗ್ಗು ಇಲ್ಲ ಅಂದ್ರೆ ನಿದ್ದೆನೆ ಬರೋದಿಲ್ಲ ಅನ್ನೋ ಮಟ್ಟಿಗೆ ಮಾತುಗಳನ್ನ ನುಡಿದಿದ್ದರು. ಅಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ಹಾಗೂ ತಾಯಿ ಭವಾನಿ ರೇವಣ್ಣ ಇಬ್ಬರು ತಾಯಿ ಮಗ ರಾತ್ರಿ 2ರಿಂದ 3ರವರೆಗೆ ನಶೆಯಲ್ಲೇ ಇರುತ್ತಾರೆ ಎಂದು ಆರೋಪ ಕೂಡ ಮಾಡಿದ್ದರು. ಆದ್ರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಬಲ್ಲವರಿಗೆ ಗೊತ್ತು. ಹಾಗೆಯೇ ಕಂಡವರ ಆಸ್ತಿಗಳನ್ನ ಕಬಳಿಸುವುದು ತಾಯಿ ಮಗನ ದಂಧೆಯಾಗಿದೆ ಎಂದು ಕೂಡ ಆರೋಪ ಮಾಡಿದ್ದರು. ಇದಕ್ಕೆ ಪೂರಕ ಎನ್ನುವಂತೆ ಅವರ ಸ್ವಂತ ಕಾರ್ ಡ್ರೈವರ್ ಕಾರ್ತಿಕ್ ಎಂಬುವರ ಆಸ್ತಿಯನ್ನ ಕೂಡ ಕಬಳಿಸಿದ್ದು ಈಗ ಬಹಿರಂಗವಾಗಿದೆ. ಚಿಕ್ಕ ಮಗ ಪ್ರಜ್ವಲ್ಗೆ ಹೆಣ್ಣು ಮಕ್ಕಳ ಮೇಲೆ ಅತಿಯಾದ ಮೋಹ ಇತ್ತು. ಇದಕ್ಕೆ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದು ಇವನ ಕೆಲಸವಾಗಿತ್ತು. ಇದಕ್ಕೆ ಮೂಲ ಕಾರಣ ಸ್ಥಳೀಯರು ಹೇಳುವ ಪ್ರಕಾರ ಭವಾನಿ ರೇವಣ್ಣರೇ ಎಂದು ಹೇಳುತ್ತಾರೆ. ಇದೇ ಕಾರಣ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದ ಪೆನ್ ಡ್ರೈವ್ ಹಗರಣವೇ ಸಾಕ್ಷಿಯಾಗಿತ್ತು.
ಸ್ನೇಹಿತರೆ, ಒಂದೇ ಕಂತಿನಲ್ಲಿ ಭವಾನಿ ರೇವಣ್ಣರ ಬಗ್ಗೆ ಹೇಳಲು ಸಾಧ್ಯವಿಲ್ಲ. ಬರುವ ಸಂಚಿಕೆಯಲ್ಲಿ ಅವರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.